ಬೈಂದೂರು ಪ್ರದೇಶದ ಪ್ರಸಿದ್ಧ ಆರೋಗ್ಯ ಸಂಸ್ಥೆಯಾದ ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲವು ಬೈಂದೂರಿನ ಅಂಜಲಿ ಆಸ್ಪತ್ರೆಯಲ್ಲಿ ತುರ್ತು ಚಿಕಿತ್ಸೆ ಮತ್ತು ಆರೈಕೆ, ಡಯಾಲಿಸಿಸ್ ಮತ್ತು ವಿಶೇಷ ಆರೋಗ್ಯ ಸೇವೆಗಳನ್ನು ಪ್ರಾರಂಭಿಸುವ ಮೂಲಕ ತನ್ನ ಆರೋಗ್ಯ ಸೇವೆಗಳನ್ನು ವಿಸ್ತರಿಸುತ್ತಿದೆ. ಹೊಸ ಸೌಲಭ್ಯಗಳನ್ನು ಉದ್ಘಾಟನೆ ಮಾಡಲಾಯಿತು. ಇದು ಈ ಪ್ರದೇಶದಲ್ಲಿ ವೈದ್ಯಕೀಯ ಸೇವೆಗಳನ್ನು ಹೆಚ್ಚಿಸುವತ್ತ ಮಹತ್ವದ ಹೆಜ್ಜೆಯಾಗಿದೆ. ಬೈಂದೂರು ಕ್ಷೇತ್ರ ಶಾಸಕ ಗುರುರಾಜ್ ಗಂಟಿಹೊಳೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಮಾಹೆ ಬೋಧನಾ ಆಸ್ಪತ್ರೆಯ ಸಿಒಒ ಡಾಕ್ಟರ್ ಆನಂದ್ ವೇಣುಗೋಪಾಲ್, ಮಣಿಪಾಲದ ಕಸ್ತೂರ್ಬಾ ಆಸ್ಪತ್ರೆ ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ಅವಿನಾಶ್ ಶೆಟ್ಟಿ ಮತ್ತು ಅಂಜಲಿ ಆಸ್ಪತ್ರೆ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ಅಣ್ಣಪ್ಪ ಶೆಟ್ಟಿ ಅವರು ಉಪಸ್ಥಿತರಿದ್ದರು. ಪ್ರೇಮಾನಂದಕ್ಕೆ ತಾಲೂಕ್ ಹೆಲ್ತ್ ಆಫೀಸರ್ ಕುಂದಾಪುರ, ಡಾಕ್ಟರ್ ನಾಗಭೂಷಣ ಉಡುಪ BHO ಉಡುಪಿ ಹಾಗೂ ಡಾಕ್ಟರ್ ಅವಿನಾಶ್ ಶೆಟ್ಟಿ ಮೆಡಿಕಲ್ ಸೂಪರ್ವೈಡೆಂಟ್ ಕಸ್ತೂರ್ಬಾ ಹಾಸ್ಪಿಟಲ್ ಮಣಿಪಾಲ್ ಹಾಗೂ ಡಾಕ್ಟರ್ ಅಣ್ಣಪ್ಪ ಶೆಟ್ಟಿ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂಜಲಿ ಹಾಸ್ಪಿಟಲ್ ಬೈಂದೂರು. ಇನ್ನು ಈ ಸೌಲಭ್ಯಗಳು ಸರ್ ಹೇಳಿದ ಹಾಗೆ ಡಾಕ್ಟರ್ ಅವಿನಾಶ್ ಭಗವಂತ ನಮ್ಮ ಈ ಭಾಗದ ನಮಗೆ ಮಣಿಪಾಲಕ್ಕೆ ಒಂದು ಮಾತು ಹೇಳಬೇಕಂತಂದ್ರೆ, ಸಾಧಾರಣ ನನಗೆ ಪ್ರತಿ ತಿಂಗಳಲ್ಲಿ ಒಂದು ರಿಕ್ವೆಸ್ಟ್ ಬರ್ತದೆ ಬೇರೆ ಬೇರೆ ಜಿಲ್ಲೆಯಿಂದ, ನೀವು ಇಲ್ಲಿ ಬಂದು ಮಣಿಪಾಲದ ಒಂದು ಆಸ್ಪತ್ರೆಯನ್ನು ಸ್ಥಾಪನೆ ಮಾಡಿ ಅಂತ. ದೊಡ್ಡ ದೊಡ್ಡ ಸಂಘ ಸಂಸ್ಥೆಯವರು ಮನವಿ ಪತ್ರವನ್ನು ಕೊಟ್ಟಿದ್ದಾರೆ, ನೀವು ಇಲ್ಲಿ ಬಂದು ನಮ್ಮಲ್ಲಿ ಒಂದು ಮಣಿಪಾಲದ ಆಸ್ಪತ್ರೆಯನ್ನು ಸ್ಥಾಪಿಸಬೇಕಂತ. ಎಲ್ಲ ಕಡೆ ಹಾಗೂ ಹೊಸ ಆಸ್ಪತ್ರೆಯನ್ನು ಸ್ಥಾಪಿಸುವುದು ನಡೆಸುವುದು ತುಂಬಾ ಕಷ್ಟ. ಈಗಾಗಲೇ ನಮ್ಮ ಮಣಿಪಾಲದಲ್ಲಿ ಎಲ್ಲ ಸೌಲಭ್ಯವಿದೆ. ಈಗ ಒಳ್ಳೆಯ ರಸ್ತೆಯೆಲ್ಲ ವ್ಯವಸ್ಥೆ ಇರೋದ್ರಿಂದ ಇಂತಹ ಆಸ್ಪತ್ರೆಗಳನ್ನು ಹೊಸದಾಗಿ ಸ್ಥಾಪನೆ ಮಾಡೋದು ತುಂಬಾ ಕಷ್ಟ. ಇದೇ ರೀತಿ ಸಮಾಲೋಚನೆ ನಂತರ ಇವತ್ತು ಬಂದದ್ದೇ ಈ ಒಂದು ನಮ್ಮ ಒಂದು ಜಂಟಿ ಫೆಸಿಲಿಟಿ ಅನ್ನುವಂಥದ್ದು ಒಂದು ಸಣ್ಣ ಮರೀಚಿಕೆ ಇದ್ದಾಗೆ. ನಮ್ಮವರೇ ಬೆಂಗಳೂರು ಮುಂಬೈಯಲ್ಲಿ ಸೆಟ್ಲ್ ಆಗಿರ್ತಾರೆ, ಬೇಜಾರು ಮಾರ ಎಂತ ನೀವು ಎಷ್ಟು ಪೊಲಿಟಿಕ್ಸ್ ಮಾಡಿದ್ರು ಏನು ಮಾಡಿದ್ರು ಕೊನೆಗೂ ಬೈಂದೂರಿಗೆ ಒಂದಷ್ಟು ಫೆಸಿಲಿಟಿ ತರಲಿಕ್ಕೆ ಆಗಲಿಲ್ಲ ಅನ್ನುವಂಥದ್ದು ಮಾತುಗಳು ನಮಗೆ ಚುಚ್ಚುತ್ತಾ ಇರ್ತದೆ. ಗೌರ್ಮೆಂಟ್ ಕೆಪಾಸಿಟಿಯಲ್ಲಿ ಅದು ರೂರಲ್ಲು ಅಲ್ಲಿಗೆ ಅಷ್ಟೆಲ್ಲ ಫೆಸಿಲಿಟಿ ಕೊಡ್ಲಿಕ್ಕೆ ಆಗೋದಿಲ್ಲ, ಕೊಟ್ಟರಿಗೆ ಡಿಸ್ಟಿಕ್ ಸೆಂಟ್ರಿಗೆ ಅಂತ ಹೇಳಿ ಬಿಡ್ತಾರೆ. ಸೊ ಇಂಥದ್ದೆಲ್ಲ ಇರುವಾಗ ಮಣಿಪಾಲವನ್ನು ಕೇಳುವ ಧೈರ್ಯ ಮಾಡುವಾಗ ನಮಗೊತ್ತಿದೆ ಅಲ್ಲಿ ಮುರುಡೇಶ್ವರದಲ್ಲಿ, ಭಟ್ಕಳದಲ್ಲಿ, ಈವನ್ ಕುಂದಾಪುರದಲ್ಲಿ ಸಹಿತ ಮಣಿಪಾಲಕ್ಕೆ ಒತ್ತಾಯ ಮಾಡ್ತಾ ಇದ್ರು ಈ ರೀತಿಯ ಒಂದು ಸೆಂಟರ್ ಮಾಡಿ ಅಂತ. ಆದರೆ ಕೊನೆಗೆ ಊರಲ್ಲೇ ಇರುವ ನಮ್ಮಲ್ಲೇ ಇರುವ ಒಂದು ಅಂತಾರಾಷ್ಟ್ರೀಯ ಪ್ರಸಿದ್ಧಿ ಇರುವಂಥ ಮಣಿಪಾಲ ಸಂಸ್ಥೆ ನಮಗೊಂದು ಈ ರೀತಿ ಕೋಪರೇಟ್ ಮಾಡ್ತಾರಂದಾಗ ನಮಗೆ ಕಟ್ಟಡದ ಸಮಸ್ಯೆ ಅನ್ನುವಂಥದ್ದು ಪ್ರಶ್ನೆ ಬರ್ತದೆ, ಗೌರ್ಮೆಂಟಿಂದ ಆಗೋದಿಲ್ಲ. ಆಗ ನಮಗೆ ದೇವರಾಗೆ ಉಪಕಾರ ಮಾಡಿದವರು ಚಿಕಿತ್ಸಾ ವಿಭಾಗ, ಡಯಾಲಿಸಿಸ್ ವಿಭಾಗ ಮತ್ತು ಔಷಧಿ ಕೇಂದ್ರ ಇದನ್ನೆಲ್ಲ ಇವಾಗ ತಾನೇ ನಾವು ಉದ್ಘಾಟಿಸಿದ್ದೇವೆ. ಮತ್ತು ಅವಿನಾಶ್ ಶೆಟ್ಟರು ಹೇಳಿದರು, ಹಾಗಾಗಿ ನಾನು ಪುನಃ ಅದನ್ನು ಪುನರುಚ್ಚರಿಸಲಿಕ್ಕೆ ಬಯಸುವುದಿಲ್ಲ. ಏನೆಲ್ಲ